ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೀಗ ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಬ್ರಹ್ಮಕಲಶ ರಾಜಗೋಪುರ ಉದ್ಘಾಟನೆ ಜೊತೆಗೆ ಬ್ರಹ್ಮರಥ ಸಮರ್ಪಣೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಹಳ ಉತ್ಸುಕದಿಂದ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅದರ ಒಂದು ನಮ್ಮ ಹೆಮ್ಮೆಯ ಸಂಸ್ಥೆ ಆರೋಗ್ಯ ಸಂಸ್ಥೆ SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿಯ ತಂಡ ಕೂಡ ಹಾಗೇನೆ ವೈದ್ಯರು ಸಿಬ್ಬಂದಿಗಳೆಲ್ಲರೂ ಕೂಡ ಸೇರ್ಕೊಂಡು ಅಲ್ಲಿ ಸಂಜೆ 6 ಗಂಟೆಯಿಂದ ಶ್ರಮದಾನ ಕೂಡ ಮಾಡಿದ್ರು. ಸೊ ಹಾಗಾಗಿ ಇದರೆಲ್ಲರ ಬಗ್ಗೆ ಮಾತಾಡಕ್ಕೆ ಇದೀಗ ಈ ಆಸ್ಪತ್ರೆ MD ಎಂ ಜನಾರ್ದನ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಆ, ಎಲ್ಲರಿಗೂ ನಮಸ್ತೆ. ಸರ್ ಮೊನ್ನೆಯಷ್ಟೇ ನಿಮ್ಮ ಎಲ್ಲರೂ ತಂಡ ಹೋಗಿ ಒಂದು ಶ್ರಮದಾನ ಮಾಡಿದ್ದೀರಾ. ಸೊ ಒಂದು ಆಸ್ಪತ್ರೆ ಅಂತ ಹೇಳಿದಾಗ ವೈದ್ಯಾಧಿಕಾರಿಗಳಿಂದ ಅಂತ ಹೇಳಿದಾಗ ಅದೊಂದು ದೇವರಿಗೆ ಸಮಾನ, ನಾವೆಲ್ಲರೂ ಕೂಡ ಕಂಪೇರ್ ಮಾಡ್ತೀವಿ ವೈದ್ಯ ನಾರಾಯಣಿ ಹರ ಅಂತ. ಹಾಗೆಯೇ ಈಗ ನೀವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಿಮ್ಮೊಂದು ಸೇವೆಯನ್ನು ಕೊಟ್ಟಿರ್ಬೋದು, ಎಷ್ಟು ಖುಷಿ ಕೊಟ್ಟಿದೆ ಅಂತ. ಅಯ್ಯೋ, ಆ, ನಿನ್ನೆ ಅದಾದ್ಮೇಲೆ ನಿನ್ನೆ ಒಂದು ಥ್ಯಾಂಕ್ ಗಿವಿಂಗ್ ಅಂತ ಒಂದು ಸಣ್ಣ ಮೀಟಿಂಗ್ ಮಾಡಿದ್ವಿ. ಪ್ರತಿಯೊಬ್ಬರು ಎಷ್ಟು ಖುಷಿ ಎಕ್ಸ್‌ಪ್ರೆಸ್ ಮಾಡಿದ್ದಾರೆ ಅಂದ್ರೆ, ಅದು ಒಂಥರ ಆ ಅನುಭವವನ್ನು ವ್ಯಕ್ತಪಡಿಸೋದು ತುಂಬಾ ಕಷ್ಟ ಅಂದಿದ್ದಾರೆ. ಯಾಕಂದ್ರೆ ಆ ಈಗ ರಾಜಗೋಪುರ ಒಂದು ಆಗ್ತಾ ಇದೆ, ಪೂಜ್ಯ ವಿಜಯ ರಾಘವ್ ಅವರ ಹೆಸರ ಮೇಲೆ. ಶರತ್ ಕೃಷ್ಣ ಪೂಜ್ಯರು ಅವರು ತಂದೆ ಅವರ ಹೆಸರ ಮೇಲೆ ಮಾಡ್ತಾ ಇದ್ದಾರೆ. ಭವ್ಯವಾಗಿ ಆಗ್ತಾ ಇದೆ. ಇದು ಜೀವನದಲ್ಲಿ ನಮ್ಮ ಒಂದು ಕಾಲದಲ್ಲಿ ಆಗ್ತಾ ಇರೋ ಒಂದು ಪುಣ್ಯ ತರ ನಾವು ಭಾವಿಸಿದ್ದೀವಿ. ಇನ್ನೊಂದು ಈ ಉಜಿರೆದಲ್ಲಿ ಜನಾರ್ದನ ಸ್ವಾಮಿ ಟೆಂಪಲ್‌ಗೆ ಅದಕ್ಕೆ ಆದ ಒಂದು ಭಕ್ತಿ ಶ್ರದ್ಧೆ ಜನರಲ್ಲಿ ಇದೆ. ಅದೇ ತರ ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ ತುಂಬಾ ಹತ್ರ ಇದೆ. ನಮ್ಮ ಹಾಸ್ಪಿಟಲ್ ನೋಡಿದ್ರೆ ಟೆಂಪಲ್ ಕಾಣುತ್ತೆ. ಮೊದಲಿಂದ ನಾವು ಪ್ರತಿ ವರ್ಷ ಹಾಸ್ಪಿಟಲ್ ಪರವಾಗಿ ಅಲ್ಲಿ ನಾವು ಪೂಜಾ ನಡೆಸ್ತೀವಿ ಹಾಸ್ಪಿಟಲ್ ಪರವಾಗಿ. ಪೂಜ್ಯರ ಒಂದು ಆದೇಶನೂ ಇದೆ. ಅಂದ್ರೆ ಕಾವಂದರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆದೇಶದಂತೆ ಪ್ರತಿ ವರ್ಷ ನಾವು ಅಲ್ಲಿ ಸಹಿತ ಇದು ಮಾಡ್ತಾ ಇರ್ತೀವಿ. ಆ ಇದಕ್ಕಿಂತ ಹೆಚ್ಚಿಗೆ ಅಂದ್ರೆ ನನ್ನ ಭಾಗ್ಯ, ನಾನು ಇಲ್ಲಿ MD ಆಗಿ ಬಂದ್ಮೇಲೆ ಆ ವಿಜಯ ರಾಘವ್ ಸರ್ನು ದರ್ಶನ ಮಾಡ್ಕೋ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಅವರ ಒಂದು ವ್ಯಕ್ತಿತ್ವ ಆಗ್ಲಿ, ಅವರೊಂದು ವಿಗ್ರಹ ಅಂದ್ರೆ ಪರ್ಸನಾಲಿಟಿ ಆಗ್ಲಿ, ಸಿಂಪ್ಲಿಸಿಟಿ ಆಗಲಿ, ಸಮಥಿಂಗ್ ವೆರಿ ರೇರ್ ಪರ್ಸನಾಲಿಟಿ. ತುಂಬ ಅವರಂದ್ರೆ ಗೌರವ ಮರ್ಯಾದೆ, ಅವ್ರು ಮಾಡಿದ ದಾನ ಎಷ್ಟು ಮಾಡಿದಾರೆ ಕೇಳಿದರೆ, ನಾನು ಇಲ್ಲಿ ಜಾಯ್ನ್ ಆದಾಗ ಸಹಿತ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ನೋಡಿ ಜನಾರ್ದನ್, ನೀವು ಧರ್ಮಸ್ಥಳದಿಂದ ಈಗ ಉಜಿರೆಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಉಜಿರೆದಲ್ಲಿ ಈ ಥರ ಜನಾರ್ದನ ಸ್ವಾಮಿ ಟೆಂಪಲ್ ಒಂದಿದೆ, ಅಲ್ಲಿ ಈ ಥರ ವಿಜಯ ರಾಘವ ಪೂಜ್ಯರು ಇರ್ತಾರೆ. ನಾನೆಲ್ಲೋ ಅವರು ಅಲ್ಲಿ ಉಜಿರೆದಲ್ಲಿ ಅಷ್ಟೇ ಗೌರವ ಮರ್ಯಾದೆ ಇದ್ದವರು, ಹಿರಿಯರು ಅವರು. ನೀವು ಅವ್ರನ್ನು ಹೋಗಿ ಭೇಟಿಯಾಗಿ ಅವ್ರ ಆಶೀರ್ವಾದ ತಗೋಬೇಕು, ಅವರ ಆಶೀರ್ವಾದ ನಮಗೆ ಬೇಕೇ ಬೇಕು ಅಂತ ಅಂದಿದ್ರು. ಸೊ ಅದೇ ತರವಾಗಿ ನಾನಿಲ್ಲಿ ಜಾಯ್ನ್ ಆದ ಕೂಡಲೇ ಹೋಗಿ ಅವರು ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡಿದೆ. ಆ ಅನುಭವ ಅಂತೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಖುಷಿ ಆಯಿತು. ಹಳೇದಂದ್ರೆ ಸ್ವಲ್ಪ ಅವರು ಹೆಲ್ತ್ ಸರಿಯಾಗಿಲ್ಲ ಅಂದ್ರೂ ನಮ್ಮ ಹಾಸ್ಪಿಟಲ್ಗೆ ಬರ್ತಿದ್ರು. ಫಿಸಿಯೋಥೆರಪಿ ಸಹಿತ ಒಂದು 6-7 ತಿಂಗಳ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸು ನಮ್ಮ ಕಡೆ ಬಂದು ಫಿಸಿಯೋಥೆರಪಿ ಮಾಡ್ಕೊತಿದ್ರು. ಮತ್ತು ಸ್ವಲ್ಪ ಹೆಲ್ತ್ ಅವ್ರದ್ದು ಇದಾದಾಗ ನಮ್ಮಲ್ಲಿ ಒಂದು ಸ್ಪೆಷಲ್ ಡಿಲಕ್ಸ್ ರೂಮ್ ಇದೆ. ಯೂಶಲಿ ಆ ರೂಮು ನಾವು ಬೇರೆಯವ್ರಿಗೆ ಕೊಡೋದಿಲ್ಲ, ಹೆಗಡೆಜಿ ಫ್ಯಾಮ್ಲಿಗೆ ಮಾತ್ರ ಕೊಡೋದದು. ಆದರೆ ಪೂಜ್ಯರು ನನಗೆ ಕಾಲ್ ಮಾಡಿ ಅವರು ಬರ್ತಾ ಇದ್ದಾರೆ, ಅದೇ ರೂಮ್ ಕೊಡಬೇಕು ಅವ್ರಿಗೆ ಅಂತ ಆದೇಶ ಕೊಟ್ಟಿದ್ರು ಹೆಗಡೆಜಿ. ಅದಕ್ಕಾಗಿ ವಿಜಯ ರಾಘವ ಸರ್ ಬಂದಾಗ ನಾವು ಆ ರೂಮ್ನಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ. ನನಗೆ ತುಂಬ ಎಮೋಷನಲ್ ನಾನು ಆಗಿದ್ದೇನೆಂದರೆ, ಆವಾಗ ಪೂಜ್ಯರು ಸಹಿತ ಬಂದಿದ್ರು ಅವ್ರನ್ನು ನೋಡೋಕ್ಕೆ ಹಾಸ್ಪಿಟಲ್ನಲ್ಲಿ, ಡಿಲಕ್ಸ್ ರೂಮ್ನಲ್ಲಿ ಇದ್ದಾಗ. ಆವಾಗ ಅವ್ರು ಅಂದಿದ್ದಾರೆ, ನೋಡಿ ನನ್ನನ್ನು SDM ಹಾಸ್ಪಿಟಲ್ ಅಂದರೆ ಧರ್ಮಸ್ಥಳ ಇನ್ಸ್ಟಿಟ್ಯೂಷನ್ನಲ್ಲೇ ನಾನು ಇರಬೇಕು, ಬೇರೆ ಕಡೆ ದಯವಿಟ್ಟು ನನ್ನನ್ನು ಕಳಿಸ್ಬೇಡಿ, ಮ್ಯಾಂಗ್ಳೂರು ಅಂತ ಇಂಥ ಬಾಂಬೆ ಗಿಂಬೆ ಅನ್ನೋದು ಬೇಡ ನನಗೆ. ನನಗೆ ಮಾತ್ರ SDM ಅಂದರೆ ಇಲ್ಲಿ ಇರೋದು ಉಜಿರೆ ಹಾಸ್ಪಿಟಲ್ ಮಾತ್ರ, ನನಗೆ ಇಲ್ಲೇ ಟ್ರೀಟ್ಮೆಂಟ್ ಆಗಬೇಕು, ಏನಿದ್ರು ಇಲ್ಲೇ ಆಗಬೇಕು, ಅಷ್ಟೇ ಬಿಟ್ಟು ನನ್ನನ್ನು ಹೊರಗೆ ಕಳಿಸ್ಬೇಡಿ ಅಂತ ಅಂದಿದ್ದು ತುಂಬ ನನಗೆ ಟಚಿಂಗ್ ಆಯಿತು. ಓಕೆ. ಸೊ ಆ ಸಮಯದಲ್ಲಿ ಅವರ ಕೊನೆಯ ಮಾತು ಕೂಡ ಅಂದ್ರೆ ಆ ಎಷ್ಟು ಸಮಯ ಇಲ್ಲಿ ಇದ್ರು ಅವರು, ಅವರ ವ್ಯಕ್ತಿತ್ವ ನೀವಾಗಿ ಹೇಳಿ ತುಂಬಾ ಸರಳ ವ್ಯಕ್ತಿತ್ವ ಅಂತ. ಹೌದು, ಅವ್ರದ್ದು ನನ್ಗೆ ಗೊತ್ತಿದ್ದು ಯಾರೇ ನೋಡ್ಲಿ ಅವ್ರದ್ದು, ಎನಿಬಡಿ ಅವ್ರು ನೋಡಿದ ಕೂಡಲೇ ಶರಣಾಗ್ಬಿಡ್ತಾರೆ. ಅಂತ ಒಂದು ಮಹತ್ವದ ಒಂದು ವ್ಯಕ್ತಿತ್ವ ಅವ್ರದ್ದು. ಮತ್ತು ದಯಾಗುಣ. ಆ, ಎಲ್ಲಿ ಅವರು ಅಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ಕಾಣಿಸೋದೇ ಇಲ್ಲ.
ತುಂಬಾ ಸಿಂಪಲ್ ಅಂದ್ರೆ ತುಂಬಾ ಅವರು ದ ವೇ ಹಿ ಲುಕ್ಸ್ ಎಟ್ ಅಂದ್ರೆ ನಮ್ಮ ನೋಡೋದಾಗ್ಲಿ ಆ, ತುಂಬಾ ಚಂದ ಕೇಳ್ತಾರೆ. ನಾವು ಏನ್ ಮಾತಾಡೋದು ತುಂಬಾ ಕೇಳಿ ಒಂದು ಎರಡು ಮಾತು ಮಾತಾಡಿ ನಮ್ಮನ್ನು ಇದು ಸಮಾಧಾನ ಮಾಡ್ತಾರೆ. ಇಟ್ಸ್ ಅ ಗ್ರೇಟ್ ಪರ್ಸನಾಲಿಟಿ, ವೆರಿ ಎಷ್ಟು ಗ್ರೇಟ್. ದಿನ ಇದ್ರು ಈ ಆಸ್ಪತ್ರೆಯಲ್ಲಿ ಅವರು? ಅವರು ಲಾಸ್ಟ್‌ನಲ್ಲಿ ನಮ್ಮ ಕಡೆ ಒಂದು 20, 25 ಡೇಸ್ ಏನೋ ಇದ್ರು. ಲಾಸ್ಟ್‌ನಲ್ಲಿ ನಮ್ಮ ಹಾಸ್ಪಿಟಲ್‌ನಲ್ಲಿ ಇದ್ರು. ಅವ್ರಿಗೆ ಟ್ರೀಟ್ಮೆಂಟು ಮಾಡೋ ಒಂದು ಭಾಗ್ಯ ನಮಗೆ ಸಿಕ್ತು. ಆ, ಆದಷ್ಟು ಒಳ್ಳೆ ಇದು ಪೂಜ್ಯರ ಕಾವಂದರ ಕಡೆಯಿಂದ ನಮ್ಗೆ ಆದೇಶ ಬಂತು. ಹೇಮಾವತಿ ಅಮ್ಮನವರು, ಹರ್ಷಣ್ಣವರು ಎಲ್ಲರೂ, ಸುಪ್ರಿಯಮ್ಮ ಎಲ್ಲರೂ ಕಾಲ್ ಮಾಡಿದ್ರು. ನೋಡಿ ಅವರು ತುಂಬಾ ಇದು ಬೇಕಾದವರು. ಅವ್ರಿಗೆ ಏನು ಬೇಕು ಎಲ್ಲವನ್ನು ಅವರು ಸೌಲಭ್ಯಗಳು ಮಾಡಿಕೊಡ್ಬೇಕಂತ ಆದೇಶ ಬಂದಿತ್ತು. ನಾವು ಅವರಿಗೆ ತುಂಬಾ ಭಕ್ತಿಪೂರ್ವಕವಾಗಿ ನಮ್ಮ ಕಡೆಯಿಂದ ಏನೇನಾಗುತ್ತೆ ಎಲ್ಲ ಸೇವೆಯನ್ನು ನಾವು ಮಾಡಿದ್ದು. ಅದು ಒಂದು ಭಾಗ್ಯ ನಮ್ದು ಜೀವನದಲ್ಲಿ. ನೆಕ್ಸ್ಟ್ ಈಗ ದೊಡ್ಡ ಜಾತ್ರೆ, ದೊಡ್ಡ ಉತ್ಸವ ನಮ್ಮ ಉಜಿರೆಗೆ ಒಂದು ಹಬ್ಬ ಇದು. ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಬ್ರಹ್ಮಕಲಶ 12 ವರ್ಷದ ನಂತರ ಆಗ್ತಾ ಇರುವುದು. ಈ ಹಿಂದೆ ಕೂಡ 2 ಸಲ ಆದ್ರೂ ಕೂಡ ಈ ಬಾರಿಯ ಬ್ರಹ್ಮಕಲಶ ಬಹಳ ವಿಶೇಷವಾಗಿರುತ್ತದೆ. ನೋಡುವಂತಹ ಭಾಗ್ಯ ನಮ್ಗೆಲ್ಲರೂ ಸಿಕ್ಕಿದೆ. ಹಾಗೆ ನೀವು ಕೂಡ ಇದು ನಿಮ್ಗೆ 2ನೇ ಬ್ರಹ್ಮಕಲಶ ಕೂಡ ಸಿಕ್ಕಿರುವಂತದ್ದು ಹೇಗೆ? ಇದು ನಾನು ಬಂದ್ಮೇಲೆ ಫಸ್ಟ್ First, okay. ಬ್ರಹ್ಮಕಲಶ. ಆದ್ರೆ ತಾವಂದಂಗೆ ರಾಜಗೋಪುರ ನಿರ್ಮಾಣ ಆಗ್ತಾ ಇದೆ. ಅದು ವಿಜಯ ರಾಘವ ಸರ್ ಅವರ ಹೆಸರ ಮೇಲೆ ಈಗ ಆ, ಶರತ್ ಕೃಷ್ಣ ಪಡವಟ್ನಾಯರು ಪೂಜ್ಯರು ಅವರು ಮಾಡ್ತಾ ಇದ್ದಾರೆ. ಅತ್ಯಂತ ಭವ್ಯವಾಗಿ ಬಂದಿದೆ. ನನಗೆ ಎಲ್ಲಕ್ಕಿಂತ ಸಂತೋಷ ಅಂದ್ರೆ ಇಡೀ ಊರಿನಲ್ಲಿ ಒಂದು ಪಾಲಿಟಿಕ್ಸ್, ಕಟ್ಟಿಂಗ್ ಅಕ್ರಾಸ್ ದ ಪಾಲಿಟಿಕ್ಸ್ ಅಂತಾರೆ. ಒಂದು ಪಾರ್ಟಿ ಅನ್ನೋದಿಲ್ಲ, ಒಂದು ಜಾತಿ ಅನ್ನೋದಿಲ್ಲ, ಒಂದು ಮತ ಅನ್ನೋದಿಲ್ಲ. ಎಲ್ಲರೂ ಆ, ಇದು ಆ, ನಮ್ಮದೇ ಒಂದು ಉತ್ಸವ. ಇಟ್ಸ್ ಅವರ್ ಸೆಲೆಬ್ರೇಷನ್. ನಮ್ಮ ಟೆಂಪಲ್ ಅನ್ನೋದು ಒಂದು ಇದರಿಂದ ಮಾಡ್ತಾ ಇದ್ದಾರೆ. ಖುಷಿ ಆಯ್ತು. ಸೊ ನಮ್ಮ ಭಾಗ್ಯ ಏನಂದ್ರೆ ನಮ್ಮ ಸ್ಟಾಫ್ ಸಹಿತ ನೋಡಿ ಇಷ್ಟು ದೊಡ್ಡ ಇದು ಆಗ್ತಾ ಇದೆ, ಅಕೇಶನ್ ಇದು ಆಗ್ತಾ ಇದೆ ಅಂದಾಗ ಎಲ್ಲರೂ ಸಂತೋಷದಿಂದ ಮೊನ್ನೆ 100 ಮಂದಿಗಂತೆ ಹೆಚ್ಚಿಗೆ ನಾವು ಬೆಳಿಗ್ಗೆ 11 ಗಂಟೆಗೆ ನಾವು ಫೋನ್ ಬಂತು. ನಾನು ಒಂದು ವಾರ ಮುಂದೆ ತಿಳಿಸಿದೆ ನಮ್ಗೆ ಅವಕಾಶ ಕೊಡಿ ಅಂತ. 11 ಗಂಟೆಗೆ ಫೋನ್ ಬಂತು, ಇವತ್ತು ಏನಾದ್ರು ಬರ್ತೀರಾ ಅಂತಂದ್ರು. ಅಯ್ಯೋ ಸರ್ ನೋ ಪ್ರಾಬ್ಲಮ್ ಅಂತ ನಾನು ಮೆಸೇಜ್ ಹಾಕಿದ ಕೂಡಲೇ 100 ಮಂದಿ ಮೇಲೆ 120 ಮಂದಿ ತನಕ ಆ, ನಾವು ಅಸೆಂಬಲ್ ಆಗಿದ್ವಿ. ಸಾಯಂಕಾಲ 6 ಗಂಟೆಗೆ 5:45ಗೆ ಇಲ್ಲಿಂದ ಟೆಂಪಲ್ಗೆ ಹೋಗಿ ನಾವಲ್ಲಿ ಶ್ರಮದಾನ ಮಾಡೋ ಒಂದು ಭಾಗ್ಯ ನಮಗೆ ಸಿಕ್ತು. ತುಂಬ ಖುಷಿ ಆಯಿತು. ಆ ಒಂದು ಕಾರ್ಯದಲ್ಲಿ ನಾವು ಒಂದು ಸಣ್ಣ ಇರುಳು ಸೇವೆ ಏನೋ ಅಂತಾರಲ್ಲ ಆ ಥರ ಒಂದು ಮಾಡೋ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಕೊಟ್ಟಿದ್ದಕ್ಕೆ ನಾವು ಪೂಜ್ಯ ಶರತ್ ಕೃಷ್ಣ ಪಡವಟ್ನಾಯರ್ ಸರ್ಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ ನಾನು. ಸೊ ತಂದೆಯ ಹಾದಿಯಲ್ಲಿ ಮಗ ಕೂಡ ಸಾಗ್ತಾ ಇದ್ದಾರೆ. ಅವರು ಕೂಡ ಅದೇ ತರ ಸರಳ ವ್ಯಕ್ತಿತ್ವ. ಪ್ರತಿ ಕಡೆ ಹೋದ್ರು ಕೂಡ ಆ ಒಂದು ಅಹಂ ಇಲ್ಲ, ಏನು ಇಲ್ಲ. ಎಲ್ಲರ ಜೊತೆ ಕೂಡ ಒಂದು ತುಂಬಾ ಸಾಫ್ಟ್ ಆಗಿ ಮಿಂಗ್ಲ್ ಆಗುವಂತ ವ್ಯಕ್ತಿತ್ವ. ಸೊ ತಂದೆಯಿಂದ ಅದೇ ತರ ಧಾರೆ ಎರೆದು ಬಂದ ತರ ಕಾಣ್ತಾ ಅಯ್ಯೋ! ಇದೆ. ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾಕಂದ್ರೆ ಡೆಫಿನೆಟ್ಲಿ ಇವ್ರ ತಂದೆ ಅವ್ರಿಗಿಂತ ಜಾಸ್ತಿ ಹೆಸರು ತಗೊಂತಾರೆ. ಯಾಕಂದ್ರೆ ಇವರು ಒಂದು ಯಂಗ್ ಇದ್ದಾರೆ ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಈ ತುಂಬಾ ಮ್ಯಾಚುರಿಟಿ ಇದೆ. ಅವ್ರ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ನಂದಲ್ಲ. ಸಣ್ಣವನು ನಾನು. ಆದ್ರೂ ನಾನು ನೋಡಿದ್ದೇನಂದ್ರೆ ಆ, ಇಲ್ಲಿ ಆಲ್ಮೋಸ್ಟ್ 4,000 ಚಿಲ್ಲರೆ ಮನೇನು ಇದಾವೆ. ಎಲ್ಲರ ಮನೆಗೂ ಹೋಗಿದ್ದಾರೆ. ಎಲ್ಲರ ಮನೆಗೆ ಹೋಗಿದ್ದಾರೆ. ಮನೆ ಮನೆಗೆ ಹೋಗಿ ಈ ತರ ಒಂದು ಪ್ರೋಗ್ರಾಮ್ ಆಗ್ತಾ ಇದೆ, ನೀವು ಭಾಗಿಯಾಗಿ ಅಂತ ನಾನು ಬೇಡ್ಕೊಂತೇನೆ. ದಟ್ ವಾಸ್ ಅ ವೆರಿ ಗ್ರೇಟ್ ಇನಿಷಿಯೇಷನ್ ಅವರು. ಮತ್ತೆ ನನಗೆ ಸಂತೋಷ ಆಗಿದೆ ಏನಂದ್ರೆ ಅಲ್ಲಿ ಪ್ರತಿಯೊಬ್ಬರದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಅಂದ್ರೆ ಒಂದು 10 ರೂಪಾಯಿದಲ್ಲಿ ಒಂದು ಇಟಿಕೆ ಸಹಿತ ಇಡೋದು ಒಂದು ಅವಕಾಶ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಆ, ಇದು ಒಂದು ಮೂಮೆಂಟ್ ಹೆಂಗಿದೆ ಅಂದ್ರೆ ಪ್ರತಿ ಒಬ್ಬರದು ಪ್ರತಿ ಮನೆಯಲ್ಲಿ ಅವ್ರದೇ ಹಬ್ಬ ತರ ಆಗಿದೆ. ಇಟ್ಸ್ ಎ ಗ್ರೇಟ್ ಮೂಮೆಂಟ್ ಅಂಡ್ ಇಂಥ ಒಂದು ಕಾಲದಲ್ಲಿ ನಾವು ಇರೋದು ನಮ್ದು ಒಂದು ಭಾಗ್ಯ. ನಮ್ದು ಒಂದು ಪುಣ್ಯ ಅಂತ ನಾವು ತಿಳ್ಕೊಂತಾ ಇದ್ದೀವಿ. ಸೊ ಹಂಗಾಗಿ ಇನ್ನೊಂದು ಸಂತೋಷ ವಿಷಯ ಏನಂದ್ರೆ ನಮ್ಮ ಸ್ಟಾಫ್ ಸಹಿತ ಮೊನ್ನೆ ನಾವು ಮಾತಾಡಿದಾಗ ಇಷ್ಟು ಆ, ಅದೇ ದೊಡ್ಡವರು ಸುಮಾರು ದುಡ್ಡು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕಡೆಯಿಂದ ಒಂದು ಸಣ್ಣದು ಮಾಡೋಣ ಅಂತ ಅಂದಾಗ ನಮ್ಮೆಲ್ಲ ಸ್ಟಾಫು ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್‌ಪೆನ್ಸಸ್‌ಗೋಸ್ಕರ. ನಮ್ಮ ಮೊದಲು ನಾವು ಅಕ್ಕನವರು ಈ ಅಟೆಂಡರ್ಸ್ ಇದ್ದಾರೆ. ಅವರು ಬೇಡ ಅಂತ ಅನ್ಕೊಂಡಿದ್ವಿ. ಬಟ್ ಅವರು ಸಹಿತ ಒಪ್ಪಿಲ್ಲ. ಇಲ್ಲ ನಾವು ಭಾಗಿಯಾಗ್ತೀವಿ ಅಂತಂದು ಅವರು ಸಹಿತ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮೋಸ್ಟ್‌ಲಿ ಆ, ಆ, 8 ಅಥವಾ 6ನೇ ತಾರೀಕು ಟೋಟಲ್ ಅಮೌಂಟ್ ಇನ್ನು ಕಲೆಕ್ಟ್ ಆಗುತ್ತೆ. ಆದ ಕೂಡಲೇ ಆ ಅಮೌಂಟು ನಾವು
ಭಕ್ತಿಪೂರ್ವಕವಾಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ರೀತಿಯಲ್ಲಿ ಒಂದು ಕಾಂಟ್ರಿಬ್ಯೂಷನ್, ಫೈನಾನ್ಸ್ ಕಾಂಟ್ರಿಬ್ಯೂಷನ್ ಆಗಿ ಕ್ಯಾಶ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇನ್ನೊಂದು ನೀವು ಉಚಿತ ಆರೋಗ್ಯ ಕೇಂದ್ರನು ಕೂಡ ಅಲ್ಲಿ ಒಂದು ಕೊಡ್ತಾ ಇದ್ದೀರಿ. ಯಾವತ್ತಿಂದ ಕೊಡ್ತಾ ಇದ್ದೀರಿ? ಅದ್ರಲ್ಲಿ ಏನೇನು ಸೇವೆ ಸಿಗ್ಬೋದು ಅಂತ? ಯಾ ಅದೂನು ನಮ್ದು ಇನ್ನೊಂದು ಭಾಗ್ಯ. ಯಾಕಂದ್ರೆ ನಮ್ಮ ಕಡೆ ಗೊತ್ತಿದೆ 4 ಆಂಬ್ಯುಲೆನ್ಸ್ ಇದಾವೆ. 23 ಸ್ಪೆಷಲಿಸ್ಟ್ ಈಗ 25 ಮಂದಿ ಆಗಿದ್ದಾರೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್. ಅದ್ರ ಜೊತೆಗೆ ಒಂದು 16 ಮಂದಿ ಡ್ಯೂಟಿ ಡಾಕ್ಟರ್ಸ್ ಇದ್ದಾರೆ. ಹೈಲಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಟ್ರೈನ್ಡ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ. ಸೊ ಹತ್ತಿರ ಇರೋದ್ರಿಂದ ನಮಗೆ ಅಲ್ಲಿ ಸೇವೆ ಮಾಡೋ ಭಾಗ್ಯ ನಾವು ಕೇಳಿದ ಕೂಡಲೇ ಅಲ್ಲಿ ಶರತ್ ಕೃಷ್ಣ ಪರ್ವತ್ ನಾಯರ್ ಪೂಜ್ಯರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಹೆಗ್ಡೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಜಿ ಕಡೆಯಿಂದ, ಅರ್ಚನಾ ಅವ್ರ ಕಡೆಯಿಂದ ಆದೇಶ ಇದೆ. ನಿಮ್ಮ ಕಡೆಯಿಂದ ಏನೇನಾಗುತ್ತೆ ಅವ್ರು ಕೇಳಲಾರ್ದು ಮಾಡೋದು ನಿಮ್ಮ ಕರ್ತವ್ಯ ಅಂತ ಆದೇಶನೂ ಇದೆ ನಮ್ಮ ಕಡೆ. ಸೊ ಆ ಪರವಾಗಿ ನಾವು ಅಲ್ಲಿ ಒಂದು ಮೆಡಿಕಲ್ ಕ್ಯಾಂಪು, ಫ್ರೀ ಮೆಡಿಕಲ್ ಕ್ಯಾಂಪ್ ಕೊಡ್ತಾ ಇದ್ದೀವಿ. 2 ಶಿಫ್ಟ್ ಮಾಡಿದ್ವಿ. ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ತನಕ ನಮ್ಮ ಸೇವೆ ಮಾಡೋಕ್ಕೆ ಅಲ್ಲಿ ರೆಡಿಯಾಗಿದ್ದೀವಿ. ಮತ್ತು ಅದ್ರ ಜೊತೆಗೆ ಅಲ್ಲಿ ಬಂದವ್ರಿಗೆ ಏನಾರ ಒಂದು ಆ್ಯಂಬುಲೆನ್ಸು ಅಲ್ಲಿ ಸ್ಟೇಷನ್ ಆಗಿರುತ್ತೆ. ಬೇಕಂದರೆ ಇಲ್ಲೇ ಹತ್ತಿರ ಇರೋದ್ರಿಂದ ಜಸ್ಟ್ 2 ನಿಮಿಷ ಟೈಮ್ ಅಷ್ಟೇ. ಅದಕ್ಕೂ ಸಹಿತ ಇಲ್ಲಿ ಒಂದು ಆ್ಯಂಬುಲೆನ್ಸ್ ರೆಡಿಯಾಗಿ ಇಟ್ಟಿರ್ತೀವಿ. ಒಂದು 3 ಮಂದಿ ಡಾಕ್ಟರ್ಸು ಮತ್ತು ನರ್ಸಿಂಗ್ ಸ್ಟಾಫು, ಅದ್ರ ಜೊತೆಗೆ ವಾಲಂಟಿಯರ್ಸು, ಟೆಕ್ನಿಷಿಯನ್ಸ್ ಎಲ್ಲ ರೆಡಿಯಾಗಿರ್ತಾರೆ. ಇಲ್ಲಿ ಸಹಿತ ನಾವು ಏನಾರ ಅಲ್ಲಿ ಸ್ವಲ್ಪ ಹೆಲ್ತ್ ಏನಾರ ತುಂಬ ಡೆಟ್ರೇಟ್ ಆದರೆ ಅದಕ್ಕೋಸ್ಕರ ಬೇಕಾದ ನಮ್ಮ ಅಲ್ಲಿ ಸಹಿತ ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಆದಷ್ಟು ಭಕ್ತರಿಗೆ ನಾವು ಸೇವೆ ಮಾಡೋಕ್ಕೆ ಆಲ್ರೆಡಿ ಮೀಟಿಂಗ್ ಮಾಡಿ ಆಗಿದೆ. ಎಲ್ಲರೂ ತುಂಬ ಸಂತೋಷದಿಂದ ಹ್ಯಾಪಿಯಾಗಿ ಹ್ಯಾಪಿಯಾಗಿ ಒಪ್ಪಿದ್ದಾರೆ. ಯಾರು ನಾವು ಫೋರ್ಸ್ ಮಾಡ್ತಾ ಇಲ್ಲ, ಅವರೇ ಬರ್ತಾ ಇದ್ದಾರೆ ಹೆಸರು ಕೊಡೋಕ್ಕೆ. ಸುಮಾರು ಮಂದಿ ಡಾಕ್ಟರ್ಸ್ ಸಹಿತ ಒಪ್ಪಿದ್ದಾರೆ. ಸೊ ಆ ಒಂದು ಸೇವೆ ಸಹಿತ ನಾವು ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಮೊನ್ನೆ ಮೀಟಿಂಗ್ ಮಾಡಿದಾಗ ಇನ್ನೊಂದು ಸಜೆಷನ್ ಬಂತು, ಅನ್ನದಾಸೋಹ ಆಗ್ತಾ ಇದೆ. ಒಂದು ದಿವಸ ನಾವು ಸಹಿತ ಸ್ಟಾಫ್ ಎಲ್ಲ ಸೇರಿ ಒಂದು ದಿವಸ ಅಲ್ಲಿ ವಾಲಂಟ್ರಿಯಾಗಿ ಅನ್ನದಾಸೋಹ ಇದರಲ್ಲಿ ಸೇವೆ ಮಾಡುವ ಅಂತ ಅದನ್ನು ಅಂದಿದ್ದಾರೆ. ಸೊ ಒಂದು ದಿವಸ ನಾವು ಕೇಳಿದ್ವಿ, ಅವರು ಡೇಟ್ ಕೊಟ್ಟಾಗ ನಾವು ಹೋಗಿ ಅದನ್ನು ಸಹಿತ ನಾವು ಖುಷಿಯಿಂದ ಮಾಡ್ತೀವಿ. ಓಕೆ. ಅಂದ್ರೆ ನೀವು ಕೂಡ ತುಂಬಾ ಎಕ್ಸೈಟ್ ಆಗಿದ್ರಿ ಈ ಒಂದು 10 ದಿನದ ಜಾತ್ರೆಗೋಸ್ಕರ ಪಾಲ್ಗೊಳ್ಳೋಕ್ಕೋಸ್ಕರ. ನಾವು ಕಾಯ್ತಾ ಇದ್ದೀವಿ. ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಆ ಎಕ್ಸೈಟ್ಮೆಂಟ್ ಅನ್ನೋದು ನನ್ನಲ್ಲಿ ಅಲ್ಲ, ಎಂಟೈರ್ ಸ್ಟಾಫ್ನಲ್ಲಿದೆ. ಎವ್ರಿಬಡಿ ಇಸ್ ಪಂಪ್ಡ್ ಅಪ್. ಅದು ರಿಯಲಿ ಜೀವನದಲ್ಲಿ ಒಂದು ಮರೆಯಲಾರದ ಒಂದು ಘಟನೆ ಆಗೋಕ್ಕೆ ನಾವು ಅದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ರಿಕಾರ್ಡ್ ಟೈಮ್ನಲ್ಲಿ ಸಂತೋಷ ಏನಂದರೆ, ನಾನು ಇಲ್ಲಿ ಮೋಹನ್ ಸರ್ನು ಭೇಟಿಯಾಗಿದೆ. ಲಕ್ಷ್ಮಿ ಗ್ರೂಪ್ಸ್ ಅವರು ತುಂಬ ಡೈಲಿ ಅವರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ, ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಅನ್ನ ದಾಸೋಹ ಅಲ್ಲಿ ಈ ಕಡೆ ಹೋಗಿದೆ. ಅದೇನೋ ಒಂದು ವಿನೂತ್ನವಾಗಿ ಬಿಸಿಲು ಬಂದರೂ ಯಾರಿಗೂ ಕಷ್ಟ ಆಗಬಾರ್ದು ಅಂತ ಒಂದು ವಿನೂತ್ನ ರೂಪ್ನಲ್ಲಿ ರೂಫಿಂಗ್ ಏನಾದ್ರು ಮಾಡಿ, ಆ ಎಂಟ್ರೆನ್ಸ್ನಲ್ಲಿ ಒಂದು ದೊಡ್ಡ ಶಿವ ವಿಗ್ರಹ ಮಾಡಿ, ಒಳಗಡೆ ಒಂದು ಅಮ್ಮ ಅವ್ರದ್ದು ಒಂದು ಏನೋ ಟೆಂಪಲ್ ಥರ ಏನೋ ಮಾಡ್ತಾ ಇದ್ದಾರೆ. ಯಾರಾರ ಬಂದರೆ ಅವರು ಸಡನ್ನಾಗಿ ಹೆಲ್ತ್ ಸರಿಯಾಗಾದರೆ ಅವ್ರಿಗೆ ಕಷ್ಟ ಆಗಬಾರ್ದು ಅಂತ ಅಲ್ಲಿ ಒಂದು ಬೆಡ್ ಥರ ಸಹಿತ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ರಾಮಚಂದ್ರ ಸರ್ ಅಂತ ಇದ್ದಾರೆ, ಅವರು ಐ ಥಿಂಕ್ ಹೀ ಈಸ್ ಟೇಕಿಂಗ್ ಕೇರ್ ಆಫ್ ದಟ್ ಇದು ಕುಕ್ಕಿಂಗ್ ಆ್ಯಂಡ್ ಇದು ಕ್ಯಾಟ್ರಿಂಗ್ ಸರ್ವಿಸಸ್. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಹೆಸರು ತೊಗೊತಾ ಹೋದರೆ ಇನ್ನು ಸುಮಾರು ಇದ್ದಾರೆ. ಇಂಥವ್ರು ಅಂತ ಪ್ರತಿಯೊಬ್ಬರು ಎಲ್ಲರೂ ಅವರವರ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಸೇವೆ ಆಗಲಿ, ಟೈಮ್ ಆಗಲಿ, ಇನ್ ದ ಫಾರ್ಮ್ ಆಫ್ ಟೈಮ್ ಆರ್ ಮನಿ, ಏನಾಗುತ್ತೆ ಅವ್ರ ಕಡೆಯಿಂದ ಹ್ಯಾಪಿಯಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ಎ ಗ್ರೇಟ್ ಥಿಂಗ್. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ದೊಡ್ಡ ಮಟ್ಟದ ಇತಿಹಾಸ ಬರೆಯುತ್ತಿರುವಂತಹ ಬ್ರಹ್ಮಕಲಶಕ್ಕೆ ಅನೇಕ ಮಂದಿ ಕೊಡುಗೆಯಾಗಿ, ಸೇವೆಯಾಗಿ, ಬೇರೆ ಬೇರೆ ರೂಪದಲ್ಲಿ ತಮ್ಮ ಒಂದು ಕೊಡುಗೆಯನ್ನು ಇರ್ತಾ ಇದ್ದಾರೆ. ಅದೇ ರೀತಿಯಾಗಿ SDM ಆಸ್ಪತ್ರೆ ಕೂಡ ತಮ್ಮದೇ ರೀತಿಯಲ್ಲಿ ಮೊನ್ನೆ ಶ್ರಮದಾನ ಮಾಡಿದ್ರು. ಇದೀಗ ಆರೋಗ್ಯ ಸೇವೆಯನ್ನು ಕೊಡುವ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಕೊಡೋಕ್ಕೆ ಇವರು ಮುಂದಾಗಿರುವಂತದ್ದು. ವನಿಷ್ಠತೆ ಶ್ರೇಯಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.